ಸಿಎಸ್ಐ ವಿಶ್ರಾಂತಿ ದೇವಾಲಯದಲ್ಲಿ ಬೆಳೆ ಕಾಣಿಕೆಯ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಈ ವೇಳೆ ಸುಮಾರು 700ಕ್ಕೂ ಹೆಚ್ಚು ಮಂದಿ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದರು. ಮಂಗಳೂರಿನ ಬೊಕ್ಕಪಟ್ಟಣ ಸಮೀಪದಲ್ಲಿರುವ ಸಿಎಸ್ಐ ವಿಶ್ರಾಂತಿ ದೇವಾಲಯದಲ್ಲಿ ಬೆಳೆ ಕಾಣಿಕೆ ಹಬ್ಬದ ಆರಾಧನೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಚರ್ಚಿನ ಸಭಾಪಾಲಕರಾದ ರೆವರೆಂಡ್ ವಿನ್ಫ್ರೆಡ್ ಜೆ ಅಮನ್ನ ಅವರ ನೇತೃತ್ವದಲ್ಲಿ ಬೆಳೆ ಕಾಣಿಕೆ ಹಬ್ಬ ಆಚರಿಸಲಾಯಿತು. ನಮಗೆ ಬೇಕಾದೆಲ್ಲ ಆಶೀರ್ವಾದಗಳು ಅವಶ್ಯಕತೆಗಳನ್ನು ಪೂರೈಸುವಾಗೂ ಇದೆ. ನೀನು ಅನುಗ್ರಹಿಸಿದ ಮಳೆ ಬೆಳೆಗಾಗಿ ಎಲ್ಲ ಆಶೀರ್ವಾದಕ್ಕಾಗಿ ಈ ಪರಿಶುದ್ಧಾಲಯದಲ್ಲಿ ದೇವರೇ, ಇಡೀ ಸೃಷ್ಟಿಯ ಪುನರುದ್ಧಾರಕ್ಕಾಗಿ ನಿನ್ನ ಮಗನನ್ನೇ ನಮಗಾಗಿ ಕಳಿಸಿದೆ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿಯೂ ಇಡೀ ಲೋಕಕ್ಕಾಗಿಯೂ ತನ್ನನ್ನು ಅರ್ಪಿಸಿಕೊಂಡು ಇಡೀ ಲೋಕಕ್ಕೆ ರಕ್ಷಣೆ ಒದಗಿಸಿದನು. ದಕ್ಷಿಣ ಸಭಾ ಪ್ರಾಂತ್ಯದ ನಿವೃತ್ತ ಬಿಷಪ್ ಡಾಕ್ಟರ್ ಸಿಎಲ್ ಪುರ್ತಾಥೋ ಅವರು ಭಕ್ತರಿಗೆ ಸಂದೇಶವನ್ನ ನೀಡಿದ್ರು. ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೂ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸ್ತೇನೆ. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರುಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳಿದನು ಅಂದುಕೊಂಡನು. ಆದರೆ ದೇವರು ಅವನಿಗೆ ಬುದ್ಧಿಹೀನರು ನೀನು. ಇದೇ ಸಂದರ್ಭದಲ್ಲಿ ಭಾನುವಾರ ಶಾಲಾ ಮಕ್ಕಳಿಂದ ಹಾಗೂ ದೇವಾಲಯದ ಸಂಗೀತ ಮಂಡಳಿಯವರಿಂದ ದೇವರ ವಿಶೇಷ ಸಂಗೀತವನ್ನ ಹಾಡಲಾಯಿತು. ಸಾವಿರಾರು ಮಂದಿ ಭಕ್ತರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು. ಮಾತ್ರವಲ್ಲ, ಹಣದ ಕಾಣಿಕೆಗಳನ್ನ ದೇವರಿಗೆ ಸಮರ್ಪಿಸಿದ್ರು. ಇದಲ್ಲದೆ ಭಕ್ತ ಸಮುದಾಯದಿಂದ ವಸ್ತು ರೂಪದ ಕಾಣಿಕೆ ದೇವಾಲಯಕ್ಕೆ ಆಗಮಿಸಿತು. ತದಬಳಿಕ ಬೆಳೆ ಕಾಣಿಕೆ ಹಾಗೂ ಕಬ್ಬುಗಳನ್ನ ಭಕ್ತರಿಗೆ ವಿತರಿಸಲಾಯಿತು. ದೇವಾಲಯಕ್ಕೆ ಬಂದ ಕಾಣಿಕೆ ವಸ್ತುಗಳನ್ನ ಏಲಂ ಮಾಡಲಾಯಿತು. ಇದೇ ವೇಳೆ ಹಾರ್ವೆಸ್ಟ್ ಫೆಸ್ಟಿವಲ್ ಸ್ಪೋರ್ಟ್ಸ್ ಅಂಡ್ ಸರ್ವಿಸ್ ಕಮಿಟಿಯನ್ನ ರಚನೆ ಮಾಡಲಾಗಿದ್ದು, ಇದರಲ್ಲಿ ಸದಸ್ಯರು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾರೆ. ಈ ವೇಳೆ ಸುಮಾರು 700ಕ್ಕೂ ಹೆಚ್ಚು ಮಂದಿ ಆರಾಧನೆಯಲ್ಲಿ ಭಾಗವಹಿಸಿದ್ರು. ಆರಾಧನೆಯಲ್ಲಿ ರೆವರೆಂಡ್ ಡಾಕ್ಟರ್ ಸುಧಾಮ ಆನಂದ್ ಅವರು ಭಾಗವಹಿಸಿದ್ರು. ಇದಕ್ಕೂ ಮೊದಲು ಬೋಳೂರಿನಿಂದ ವಿಶ್ರಾಂತಿ ದೇವಾಲಯದ ತನಕ ಮೆರವಣಿಗೆಯ ಮೂಲಕ ಬೆಳೆ ಕಾಣಿಕೆಯನ್ನ ತರಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.